ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಯಮ್ಮಿ ಆಗಿರೋ ಪೈನಾಪಲ್ ಶೀರಾ ಮಾಡೋಣ. ಪೈನಾಪಲ್ ಕೇಸರಿ ಬಾತು ನಮ್ಮ ಕಡೆಯಲ್ಲಿ ನಾವು ಇದಕ್ಕೆ ಶೀರಾ ಅಂತೀವಿ. ಸೊ ಮೊದಲು ಚೆನ್ನಾಗಿರೋ ಒಳ್ಳೆ ಹಣ್ಣಾಗಿರೋ ಪೈನಾಪಲ್ ತೊಗೊಂಡು ನೀಟಾಗಿ ಕ್ಲೀನಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಡಿ. ಸೊ ಸೈಡಲ್ಲಿ ಸಿಪ್ಪೆ ಅಥವಾ ಅದರದ್ದು ಮುಳ್ಳು ಥರ ಇರೋದು ಇರಬಾರ್ದು. ಏನಕ್ಕಂದರೆ ಲೇಟ್ ಆಗುತ್ತೆ. ಆಮೇಲೆ ನೀವು ಇವಾಗ ಹಾಗೆ ತಿನ್ನೋದಾದ್ರೂ ಅಥವಾ ಕೇಸರಿ ಬಾತಕ್ಕೆ ಹಾಕೋದಾದ್ರೂ ನಿಮಗೆ ಬಾಯಿ ಇಚ್ಚಿಂಗ್ ಆಗುತ್ತೆ ಅದು. ಸೊ ನೀಟಾಗಿ ಕಟ್ ಮಾಡಿಕೊಂಡು ನಮಗಿಲ್ಲಿ ಬೇಕಾಗಿರೋದು ರಫ್ಲಿ ಚಾಪ್ ಮಾಡಿರೋ ಪೈನಾಪಲ್ ಕಟ್ಸು. ಸೊ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ನಾವಿಲ್ಲಿ ರೌಂಡಾಗಿ ಮೊದಲು ಕಟ್ ಮಾಡಿಕೊಂಡು ಅದರಲ್ಲಿ ಒಂದು 4-5 ಪೀಸ್ ತೊಗೊಂಡ್ಬಿಟ್ಟು ಆಮೇಲೆ ಅದನ್ನು ರಫಾಗಿ ಈ ಥರ ಸ್ಕ್ವೇರಾಗಿ ಚಾಪ್ ಮಾಡಿಕೊಂಡು ಯೂಸ್ ಮಾಡಿದ್ದೀವಿ. ಉಳಿದಿದ್ದನ್ನು ನೀವು ಹಾಗೇ ಎಂಜಾಯ್ ಮಾಡ್ಬೋದು. ಸೊ ನಾವಿಲ್ಲಿ ಈ ಥರ ಹೆಂಗೆ ತೋರಿಸಿದ್ದೀವಲ್ಲ ಆ ಥರ ರಫ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಇದೇ ಸೈಜಲ್ಲಿ ಇರಬೇಕು ಅಂತ ಏನಿಲ್ಲ. ಸೊ ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ಅದನ್ನು ಸೈಡಿಗೆ ಇಟ್ಕೊಂಡ್ಬಿಡಿ ಆಮೇಲೆ ನಿಮಗೆ ಯೂಸ್ ಮಾಡೋಕ್ಕೆ. ಸೊ ಒಂದು ಸಲ ಇದೆಲ್ಲ ರೆಡಿ ಆದಮೇಲೆ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೆಕ್ಸ್ಟ್ ಕೇಸರಿ ಬಾತ್ ಮಾಡೋಕ್ಕೆ ನೋಡ್ಕೊಂಬರೋಣ, ಓಕೆನಾ. ಸೊ ಇದಕ್ಕೆ ರವೆ ಬೇಕಾಗುತ್ತೆ. ಇದು ನಮ್ಮದು 250 ml ಮೆಷರಿಂಗ್ ಕಪ್. ಸೊ ನಿಮ್ಮ ಹತ್ರ ಯಾವ ಕಪ್ ಇದೆ ಅದಕ್ಕೆ ತೊಗೊಳ್ಳಿ. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಬಿಡಿ. ಆಮೇಲೆ ಒಂದು ಲೆಮನ್ನು, ಡ್ರೈ ಫ್ರೂಟ್ಸು, ಒಂದು 3/4 ಕಪ್ಪಷ್ಟು ತುಪ್ಪ, ಪೈನಾಪಲ್. ನಾವಿಲ್ಲಿ ಸಕ್ಕರೆನ ಕಲ್ಸಕ್ಕರೆ ತೊಗೊಂಡಿರೋದು, ಹೆಲ್ದಿ ವರ್ಷನ್, ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ನೀವು ನಾರ್ಮಲ್ ಸಕ್ಕರೆನೂ ತೊಗೊಬೋದು. ಆಮೇಲೆ ಒಂದು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿಬಿಟ್ಟು ಯಾವ ಕಪ್ಪಲ್ಲಿ ತುಪ್ಪ ತೊಗೊಂಡಿದ್ದೀರ ಅದರಲ್ಲಿ 1 ಸ್ಪೂನಷ್ಟು ತುಪ್ಪ ತೊಗೊಂಬಿಟ್ಟು ರವೆ 1 ಕಪ್ ಏನು ತೊಗೊಂಡಿದ್ದೀರ, ನಮ್ಮದು ಮೆಜರಿಂಗ್ 250 ml. ಸೊ ನೀವು ಯಾವ್ದು ನಿಮ್ಮ ಮನೆಯಲ್ಲಿ ನಾರ್ಮಲ್ ಕಪ್ ಇದೆ ಅದನ್ನು ತೊಗೊಂಬಿಟ್ಟು ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಯೂಸ್ ಮಾಡ್ಕೊಂಬಿಡಿ. ಇವಾಗ ರವೆನ ಚೆನ್ನಾಗಿ ಹುರ್ಕೊಂಡ್ಬಿಡಿ. ನಿಮಗೆ ಗೊತ್ತಾಗುತ್ತೆ, ಲೈಟಾಗಿ ಒಂದು ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕಲರ್ ಕೂಡ ಲೈಟಾಗಿ ಬ್ರೌನಾಗಿ ಚೇಂಜ್ ಆಗುತ್ತೆ. ಉರಿನ ತುಂಬ ಜಾಸ್ತಿಯಾಗಿ ಇಟ್ಕೊಳ್ಬೇಡಿ, ಲೈಟ್ ಉರಿ ಇಟ್ಕೊಂಡು ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನೀರನ್ನು ಸೈಡ್ ಬೈ ಸೈಡು ಬಿಸಿಗೆ ಇಟ್ಕೊಳ್ಳಿ. ಇದು 1:3.5. ಸೊ 1 ಕಪ್ ರವೆ ತೊಗೊಂಡ್ರೆ ಅದೇ ಕಪ್ಪಲ್ಲಿ 3.5 ಕಪ್ಪಷ್ಟು ನೀರು ತೊಗೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಬಿಡಿ. ಈಸಿ ಆಗುತ್ತೆ. ಆಮೇಲೂ ಮಾಡ್ಕೋಬೋದು, ಬಟ್ ಇದು ಸ್ವಲ್ಪ ಬೇಗ ಆಗುತ್ತೆ. ಸೊ ಅದಕ್ಕೇ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿಬಿಡಿ. ಹೆಂಗೂ ಹಾಕಬೇಕು. ಸೊ ನೀರಿಗೆ ಹಾಕಿದ್ರೆ ಈಸಿಯಾಗಿ ಕರಗಿಬಿಡುತ್ತೆ ಅಂತ ನಾವು ನೀರಿಗೆ ಹಾಕಿ ಸೈಡ್ ಬೈ ಸೈಡ್ ರವೆ ಹುರ್ಕೊಳ್ಳೋವಾಗಲೇ ಬಿಸಿಗೆ ಇಟ್ಬಿಟ್ಟಿದ್ದೀವಿ. ಸೊ ರವೆ ಲೈಟ್ ಊರಿನಲ್ಲಿ ನೀವು ನೋಡ್ತಿರ್ಬೋದು, ಲೈಟ್ ಊರಿನಲ್ಲೇ ಮಾಡ್ಕೋಬೇಕು. ಇಲ್ಲಾಂದರೆ ಅನ್ಇವನ್ ಆಗಿ ಫ್ರೈ ಆಗಿಬಿಡುತ್ತೆ. ಒಂದೇ ಥರ ಎಲ್ಲ ರವೆ ಫ್ರೈ ಕರೆಕ್ಟಾಗಿ ಆಗಲ್ಲ. ಸೊ ಅದು ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ನಾವು ಅದೇ ಪಾತ್ರೆಗೆ ಪೈನಾಪಲ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸಕ್ಕರೆ ಹಾಕ್ತಿದ್ದೀವಿ. ನೀವು ಇಡೀ ಸಕ್ಕರೆನ ಹಾಕ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ನಾವಿಲ್ಲಿ ಕಲ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಯೂಸ್ ಮಾಡ್ತಿದ್ದೀವಿ. ಇದು ಲೈಟಾಗಿ ಸ್ವಲ್ಪ ಮೆದು ಆಗೋ ಥರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಒಂದು 3 to 4 minutes ಫ್ರೈ ಮಾಡ್ಕೊಂಬಿಡಿ. ಟೇಸ್ಟಿನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಮೆದುನೂ ಆಗುತ್ತೆ. ಈ ಥರ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಬಂದಾವಾಗ ಮೇಲಿಂದ ಸ್ವಲ್ಪ ಲೆಮನ್ ಹಾಕಿಬಿಡಿ. ಇದು ಟೇಸ್ಟ್ ತುಂಬ ಜಾಸ್ತಿ ಹಾಕಬೇಡಿ, ಹುಳಿ ಬಂದುಬಿಡುತ್ತೆ. 4-5 ಡ್ರಾಪ್ ಸಾಕು, ಇಲ್ಲಾಂದರೆ ತುಂಬ ಹುಳಿ ಬಂದುಬಿಡುತ್ತೆ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಡಿ. ಇದು ಸಾಕು, ಇಷ್ಟ ಆದರೆ ಸಾಕು. ಆಮೇಲೆ ಇನ್ನೊಂದು ಯಾವ ಇದರಲ್ಲಿ ಕೇಸರಿ ಬಾತ್ ಮಾಡ್ತೀರೋ ಆ ಪಾತ್ರೆಗೆ ತುಪ್ಪ ಹಾಕಿಬಿಟ್ಟು, ಇದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀವಿ, ನೀರೆಲ್ಲ ಹಾಕಿದ್ಮೇಲೆ ಸಾಕಾಗಲ್ಲ ಚಿಕ್ಕ ಪಾತ್ರೆ. ಸೊ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸನ್ನು ಹುರ್ಕೊಂಬಿಡಿ. ಮೊದಲು ದ್ರಾಕ್ಷಿನ ಮೊದಲೇ ಹಾಕಿಬಿಡ್ಬೇಡಿ. ಇವಾಗ ನಾವು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಅದು ಫ್ರೈ ಆಗ್ತಾ ಬರುವಾಗ ದ್ರಾಕ್ಷಿ ಹಾಕಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಡಿ.
ಆಮೇಲೆ ಇದಕ್ಕೇ ಒಂದು ಅಥವಾ ನಿಮಗೆ ತುಂಬ ಇಷ್ಟ ಅಂತಂದರೆ ಜಾಸ್ತಿನೂ ಹಾಕ್ಬೋದು, ಏಲಕ್ಕಿನ ಹಾಕ್ಕೊಂಬಿಡಿ. ಕುಟ್ಟಿನೂ ಹಾಕ್ಕೊಬೋದು ಪುಡಿ ಮಾಡಿಬಿಟ್ಟು, ಅಥವಾ ಸಕ್ಕರೆ ಪುಡಿ ಮಾಡೋವಾಗಲೂ ಆ ಥರನೂ ಹಾಕ್ಕೊಬೋದು. ಬಟ್ ನಾವಿಲ್ಲಿ ಒಂದು ಏಲಕ್ಕಿನ ಹಾಗೆ ಹಾಕ್ತಿದ್ದೀವಿ. ಆಮೇಲೆ ಸೈಡಲ್ಲಿ ಏನು 3.5 ಕಪ್ಪಷ್ಟು ನೀರು ಬಿಸಿ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಪೈನಾಪಲ್ನ ಟ್ರಾನ್ಸ್ಫರ್ ಮಾಡಿ. ಸ್ವಲ್ಪ ಹೊತ್ತು ಇದೇ ಥರ ಕೈಯಲ್ಲಿ ಆಡಿಸ್ಬಿಟ್ಟು 1 ನಿಮಿಷ ಸಾಕು. ನಿಮಗೆ ಇಲ್ಲ ಅಂದರೆ ಇದರಲ್ಲೇ ಆಮೇಲೆ ನೀರು ಬಿಸಿ ಮಾಡಿಕೊಂಡು ಆಮೇಲೂ ಮಾಡ್ಕೊಬೋದು. ಬಟ್ ನಾವು ಆಲ್ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ. ನೀವು ಕಲರ್ ಪೌಡರು ಯೂಸ್ ಮಾಡ್ಬೋದು, ಬಟ್ ನಾವು ಅರಿಶಿನನೂ ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಅರಿಶಿನ ಹಾಕಿದ್ದೀವಿ. ಆಮೇಲೆ ಹುರಿದಿಟ್ಕೊಂಡಿರೋ ಅಂಥ ರವಾನ ಈ ಥರ ಸ್ಲೋವಾಗಿ ಹಾಕೋತಾ ಬನ್ನಿ. ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಗಂಟಾಗುತ್ತೆ. ಹೀಗೆ ಸ್ಲೋವಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ಲೋವಾಗಿ ಹಾಕ್ತಾಯಿರಿ. ಆವಾಗ ನೀಟಾಗಿ ಗಂಟಿಲ್ದೇ ಚೆನ್ನಾಗಿ ಬರುತ್ತೆ ಕೇಸರಿಬಾತು. ಸ್ವಲ್ಪ ಫ್ಲೇಮನ್ನು ಲೋ ಇಟ್ಕೊಂಡ್ಬಿಡಿ, ತುಂಬ ಹಾರುತ್ತದಿಲ್ಲ ಅಂದರೆ. ಒಂದು ಸಲ ನೀರೆಲ್ಲ ಅಬ್ಸಾರ್ಬ್ ಮಾಡಿದ ನಂತರ ಬೇಕಂದರೆ ಫ್ಲೇಮನ್ನು ಜಾಸ್ತಿ ಇಟ್ಕೊಬೋದು. ಈ ಥರ ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು ಹಾಕಿದ್ಮೇಲೆ. ಆಲ್ಮೋಸ್ಟ್ ಇವಾಗ ಮುಗಿತಾ ಬಂತು. ಈ ಥರ ಕುದಿ ಬರುತ್ತೆ. ನೀವು ದೊಡ್ಡದಾಗಿ ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಕೈ ಆಡಿಸ್ತಾ ಇದ್ದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ? ಇದು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಇವಾಗ 3/4 ಕಪ್ಪಷ್ಟು ಏನು ತುಪ್ಪ ಇಟ್ಕೊಂಡಿದ್ದೀರಾ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕೈ ಆಡಿಸ್ತಾನೆ ಬನ್ನಿ. ಈ ಟೈಮಲ್ಲಿ ತುಪ್ಪ ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀರೆಲ್ಲ ಕರೆಕ್ಟಾಗಿ ಅಬ್ಸಾರ್ಬ್ ಆಗಿಬಿಟ್ಟು ಎಲ್ಲ ಹೀರ್ಕೊಂಡು ಸ್ವಲ್ಪ ದಪ್ಪ ಆಗಬೇಕು. ಇವಾಗ ಈ ಟೈಮಲ್ಲಿ ಏನು ಸಕ್ಕರೆ ಇಟ್ಕೊಂಡಿದ್ದೀರಾ, ನೀವು ಸಕ್ಕರೆ ಇಡೀ ಸಕ್ಕರೆ ಹಾಕೋದಂದರೆ ಸ್ವಲ್ಪ ಬೇಗ ಹಾಕಿ. ನಮ್ಮದಿದು ಪೌಡರ್ ಮಾಡ್ಕೊಂಡಿರೋದು ಸಕ್ಕರೆ ಆಗಿರೋದ್ರಿಂದ ನಾವು ಇವಾಗ ಹಾಕ್ತಿದ್ದೀವಿ. ಸಕ್ಕರೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಂಬಿಡಿ. ಎಲ್ಲೂ ಮಧ್ಯ ಮಧ್ಯ ಸಕ್ಕರೆ ಉಳಿಬಾರ್ದು. ಅದು ಕರೆಕ್ಟಾಗಿ ಈವನ್ ಆಗಿ ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ ಟೆಕ್ಸ್ಚರ್ ಹೆಂಗೆ ಬಂದಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಈಸಿನೂ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಟೈಮ್ ಏನು ತುಂಬ ತೊಗೊಳ್ಳಲ್ಲ, ಜಾಸ್ತಿ ಏನೋ ಮೊದಲೇನೋ ತುಂಬ ಕೆಲಸ ತಗೊಳ್ಳೋ ಸ್ವೀಟು ಅಲ್ಲ. ಸೊ ಇವಾಗ ಈ ಥರ ಮಾಡಿದ್ರೆ ನಿಮಗೆ ಈಸಿನೂ ಆಗುತ್ತೆ, ಟೇಸ್ಟಿನೂ ಆಗುತ್ತೆ. ನೀವು ತುಂಬ ಜನಕ್ಕೂ ಇವಾಗ 4-5 ಜನ ಇದ್ದರೆ ಅಷ್ಟು ಜನಕ್ಕೂ ಮಾಡ್ಬೋದು. ಇವಾಗ ನಾನು ಉಳಿದಿರೋ ತುಪ್ಪನ ಎಲ್ಲ ಹಾಕಿ ಲಾಸ್ಟಿಗೆ, ಇದು ಲಾಸ್ಟ್ ಆ್ಯಡ್ ಮಾಡ್ತಿರೋದು. ಉಳಿದಿರೋ ಎಲ್ಲ ತುಪ್ಪನೂ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇವಾಗ ತೆಗಿಯೋಕ್ಕಿಂತ ಮುಂಚೆ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀಟಾಗಿ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಆಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡಿ. ಯಾರಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ.
ನಾವಂತೂ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.